ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಗೊಂದು ಗೋಶಾಲೆ ಘೋಷಣೆಯಾಗಿರುವುದು ಸಂತಸವಾಗಿದೆ ಎಂದು ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾಗಲು ಇದು ಅನುಕೂಲವಾಗಿದೆ. ವಿಶ್ವೇಶ ತೀರ್ಥ ಸ್ವಾಮೀಜಿ ನೆನಪಲ್ಲಿ ವನ ಘೋಷಣೆಯಾಗಿದ್ದು ಇದು ನಮಗೆ ಬಹಳ ಸಂತಸ ತಂದಿದೆ. ಇನ್ನು ಅಯೋಧ್ಯೆಯಲ್ಲಿ ಕರ್ನಾಟಕ ಭವನಕ್ಕೆ 10 ಕೋಟಿ ಅನುದಾನ ಘೋಷಿಸಲಾಗಿದ್ದು ಕರ್ನಾಟಕದ ಯಾತ್ರಿಕರಿಗೆ ಭವನದಿಂದ ಬಹಳ ಉಪಯೋಗವಾಗಲಿದೆ. ಬಜೆಟ್ನಲ್ಲಿ ಘೋಷಣೆಯಾಗಿದ್ದೆಲ್ಲ ಕಾರ್ಯಗತವಾಗಲಿ ಎಂದು ಆಶಿಸಿದ್ದಾರೆ. ಈ ಬಾರಿಯ ಬಜೆಟ್ ಮಂಡನೆಯನ್ನು ನಾವು ನೋಡಿದೆವು. ಅನೇಕ ವಿಷಯಗಳಲ್ಲಿ ನಮಗೆ ಸಂತೃಪ್ತಿಯನ್ನು ಕೊಟ್ಟಿದೆ. ಜಿಲ್ಲೆಗೊಂದು ಗೋಶಾಲೆಯನ್ನು ತೆರೆಯುವ ವಿಚಾರ ಅದು ಬಹುದೊಡ್ಡ ವಿಚಾರ. ಇತ್ತೀಚೆಗೆ ತಾನೇ ತೆಗೆದುಕೊಂಡಿರ್ತಕ್ಕಂತಹ ಕಾನೂನು ನಿರ್ಧಾರ ಏನಿದೆ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಈ ಒಂದು ತೀರ್ಮಾನ ನಿಶ್ಚಯ. ಜಿಲ್ಲೆಗೊಂದಂತೆ ಗೋಶಾಲೆಯನ್ನು ತೆರೆಯುವ ವಿಚಾರ ಅದು ತುಂಬ ಸೂಕ್ತವಾದದ್ದು. ಅದರಂತೆಯೇ ಗುರುಗಳ ಹೆಸರಿನಲ್ಲಿ ಸ್ಮೃತಿವನವನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಮೊತ್ತವನ್ನು ತೆಗೆದಿಟ್ಟದ್ದು. ಅದರಂತೆಯೇ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಮ್ಮ ಯಾತ್ರಿಗಳಿಗೆ, ಕರ್ನಾಟಕದಿಂದ ಹೋಗುವಂತಹ ಯಾತ್ರಿಗಳಿಗೆ ತಂಗಲಿಕ್ಕೆ ಅನುಕೂಲವಾಗುವಂತೆ ಏನೊಂದು ಕರ್ನಾಟಕ ಭವನ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಕೂಡ ಪ್ರಥಮ ಹಂತದಲ್ಲಿ 10 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟದ್ದು. ಇಂತಹ ಅನೇಕ ವಿಚಾರಗಳು ನಮಗೆ ಸಂತಸವನ್ನು ತಂದಿದೆ. ಈ ಎಲ್ಲ ವಿಚಾರಗಳು ಕಾರ್ಯಗತವಾಗಿ ನಮ್ಮ ನಾಡು ಇನ್ನಷ್ಟು ಮುಂದೆ ನಡೆಯುವಂತೆ ಸಾಧ್ಯವಾಗಲಿ ಅಂತ ಕೃಷ್ಣದೇವರ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.